ಉಡುಪಿ ಅಜ್ಜರಕಾಡಿನಲ್ಲಿರುವ ಅತ್ಯಂತ ಹಳೆಯದಾದ ಮಕ್ಕಳ ಪಾರ್ಕ್ ಅವ್ಯವಸ್ಥೆಯಿಂದ ಕೂಡಿದೆ. ಪಾರ್ಕ್ನಲ್ಲಿರುವ ಮಕ್ಕಳ ಆಟದ ಸಾಮಗ್ರಿಗಳು ಕೆಟ್ಟು ಹೋಗಿದ್ದು, ಕಬ್ಬಿಣದ ಸಲಕರಣೆಗಳು ತುಕ್ಕು ಹಿಡಿದಿವೆ. ಈ ಪಾರ್ಕ್ ಅನ್ನು ಅಭಿವೃದ್ಧಿಗೊಳಿಸಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆಟ್ಟು ಹೋದ ಮಕ್ಕಳ ಆಟದ ಸಾಮಗ್ರಿಗಳು, ತುಕ್ಕು ಹಿಡಿದಿರುವ ಕಬ್ಬಿಣದ ಸಲಕರಣೆಗಳು, ಒಂದೆಡೆ ಬಿಯರ್ ಬಾಟಲ್, ಮತ್ತೊಂದೆಡೆ ಕಸ, ಇದೆಲ್ಲ ಉಡುಪಿಯಲ್ಲಿ ಕಾಣಸಿಕ್ಕಿರುವ ಅವ್ಯವಸ್ಥೆಯ ಸ್ಯಾಂಪಲ್. ಉಡುಪಿಯ ಅಜ್ಜರಕಾಡು ಭುಜಂಗ ಪಾರ್ಕ್ ಅಭಿವೃದ್ಧಿಯನ್ನು ಕಂಡಿದೆ. ಜಾಗಿಂಗ್ ಹಾಗೂ ವಿಹಾರಕ್ಕಾಗಿ ಉಡುಪಿಯ ಜನತೆ ಸಂಜೆಯ ಹೊತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಭುಜಂಗ ಪಾರ್ಕ್ ಒಳಗಿರುವ ಮಕ್ಕಳ ಉದ್ಯಾನವನಕ್ಕೂ ಹೆತ್ತವರು ಮಕ್ಕಳೊಂದಿಗೆ ಲಗ್ಗೆ ಇಡುತ್ತಾರೆ. ಆದರೆ ಪಾರ್ಕ್ಗೆ ಒಳಹೊಕ್ಕರೆ ಮಾತ್ರ ಅವ್ಯವಸ್ಥೆ ಎದುರಾಗುತ್ತದೆ. ಇಲ್ಲಿ ಏನು ಸರಿ ಇದೆ ಎಂದು ಕೇಳಬೇಕಾದ ಪರಿಸ್ಥಿತಿ ಇದೆ. ಅದೇ ಹಳೆಯದಾದ ಆಟದ ಸಾಮಗ್ರಿಗಳು, ತುಂಡಾಗಿ ಬೀಳಲು ತಯಾರಾಗಿರುವ ಜೋಕಾಲಿ, ತುಕ್ಕು ಹಿಡಿದು ಮಕ್ಕಳಿಗೆ ಗಾಯ ಮಾಡಿ ಅನಾರೋಗ್ಯ ಸೃಷ್ಟಿಸಲು ತಯಾರಾಗಿರುವ ಕಬ್ಬಿಣದ ಸಲಕರಣೆಗಳು, ಹೀಗೆ ಒಂದಾ ಎರಡ, ಇಲ್ಲಿ ಎಲ್ಲವೂ ಅವ್ಯವಸ್ಥೆಯಿಂದ ಕೂಡಿದೆ. ಆಡುವ ಆಟಿಕೆ ಸಾಮಾನುಗಳೆಲ್ಲ ಪಾರ್ಕ್ ಒಳಗೆ ಯಾವುದೂ ಸರಿ ಇಲ್ಲ. ಮೊದಲನೇದಾಗಿ ಮರಳು ಹಾಕಿದ್ದು, ತುಂಬ ವರ್ಷದಿಂದ ಅದನ್ನು ಬದಲಿಸಿದೆ. ಅದೆಲ್ಲ ತುಂಬ ಕೊಳೆಯಾಗಿ ಅದರಲ್ಲೆಲ್ಲ ಎಲೆ ಬಿದ್ದು ಕೊಳೆತು ಅದರ ಬಣ್ಣವೇ ಬದಲಾಗಿದೆ. ಅದಲ್ಲದೆ ಈ ನಾಯಿಗಳು ಬೆಳಿಗ್ಗೆ ಸಾಯಂಕಾಲ ಇಲ್ಲಿ ಒಂದು 10-20 ನಾಯಿಗಳು ಮಲಗ್ತವೆ. ಆ ನಾಯಿಗಳಿಗೆ ಚರ್ಮದ ಕಾಯಿಲೆ ಅದೆಲ್ಲ ಇರ್ತದೆ. ಈ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಅದರಲ್ಲಿ ಬಿಡ್ತಾರೆ. ಸಣ್ಣ 1 ವರ್ಷದ ಮಕ್ಕಳನ್ನು ಸಹ ತಂದು ಬಿಡ್ತಾರೆ. ಈ ಮಕ್ಕಳಿಗೆ ಅದರಲ್ಲಿ ಚರ್ಮದ ಕಾಯಿಲೆ ಬರ್ತದೆ. ಈ ನಾಯಿಗಳು ಮಲಗಿದ ಆ ಮರಳಲ್ಲಿ ಆ ಮಕ್ಕಳನ್ನು ಬಿಟ್ಟರೆ. ಅದಲ್ಲದೆ ಇದಕ್ಕೆ ಬೇಲಿಲ್ಲ. ಸುತ್ತಲೂ ಬೇಲಿ ಹಾಕಿ ಗೇಟ್ ಮಾಡಿದರೆ ಆ ನಾಯಿಗಳು ಒಳಗೆ ಬರಲಿಕ್ಕಾಗೋದಿಲ್ಲ. ಮತ್ತು ಎಲ್ಲ ಕಬ್ಬಿಣದ ಆಟಿಕೆಗಳು ಎಲ್ಲ ತುಕ್ಕಿಡ್ದು ಅದರಲ್ಲೆಲ್ಲ ಮುಳ್ಳು ಇದ್ದಿದೆ. ಈ ಪಾರ್ಕ್ ಕತ್ತಲೆಯಾದರೆ ಕತ್ತಲೆ ಪಾರ್ಕ್ ಆಗುತ್ತದೆ. ಯಾಕೆಂದ್ರೆ ಇಲ್ಲಿನ ವಿದ್ಯುತ್ ದೀಪ ಕೆಟ್ಟು ಹೋಗಿ ಅದೆಷ್ಟೋ ತಿಂಗಳು ಕಳೆದಿವೆ. ಆದರೆ ಈ ಬಗ್ಗೆ ಒಬ್ಬ ಅಧಿಕಾರಿಯೂ ಗಮನ ಹರಿಸುತ್ತಿಲ್ಲ. ಕತ್ತಲೆಯಲ್ಲಿ ಮಕ್ಕಳಿಗೆ ವಿಷ ಜಂತು ಕಡಿಯುವ ಭೀತಿ ಇದೆ. ಇನ್ನು ಪಾರ್ಕಿಗೆ ಹಾಕಿರುವ ಮರಳಿಗೆ ದಶಕಗಳೇ ಆಗಿವೆ. ಬೀದಿ ನಾಯಿಗಳು ಮರಳಲ್ಲೇ ವಾಸ ಮಾಡುವುದರಿಂದ ಮಕ್ಕಳು ಅದರಲ್ಲಿ ಆಡಿದರೆ ಚರ್ಮರೋಗ ಗ್ಯಾರಂಟಿ. ಮಾತ್ರವಲ್ಲ, ಬೀದಿ ನಾಯಿ ಕಾಟದಿಂದ ಮಕ್ಕಳಿಗೂ ತೊಂದರೆ ತಪ್ಪಿದ್ದಲ್ಲ. ಮಕ್ಕಳಿಗೆ ಬರುವಾಗ ಇಲ್ಲಿ ಲೈಟೇ ಇಲ್ಲ. 6 ಗಂಟೆಗೆ ಈಗ ಏನು 6 ಗಂಟೆಗೆ ಕತ್ತಲೆ ಆಗ್ತದೆ. ಕತ್ತಲೆ ಆಗುವವರ ಮಕ್ಕಳು ಮೊದಲಾದರೆ 8-8:30 ತನಕ ಮಕ್ಕಳು ಇಲ್ಲಿ ಆಟ ಆಡ್ತಿದ್ರು. ಈಗ ಕರೆಂಟ್ ಲೈಟ್ ಇಲ್ಲದೆ ಬಹಳಷ್ಟು ತೊಂದರೆ ಆಗಿದೆ. ಯಾಕಂತ ಹೇಳಿದ್ರೆ ಹತ್ತಿರದಲ್ಲಿರುವ ಉದ್ಯಾನವನದಲ್ಲಿ ಹಾವು ಬರ್ಬೋದು ಅಥವಾ ಇನ್ನಿತರ ಒಂದು ವಿಷ ಜಂತುಗಳು ಬಂದು ಮಕ್ಕಳಿಗೆ ಕಚ್ಚುವ ಸಾಧ್ಯತೆಗಳಿದೆ. ಲೈಟ್ ಇಲ್ಲದೆ ಮಕ್ಕಳು ಪರದಾಡುವ ಪರಿಸ್ಥಿತಿ ಇದೆ. ಹಾಗಾಗಿ ಈ ಉದ್ಯಾನವನದಲ್ಲಿ ಕತ್ತಲೆ ಉದ್ಯಾನವನ ಎಂದು ಹೇಳೋಕ್ಕೆ ಬಯಸ್ತೇವೆ ನಾವು. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಕಬ್ಬಿಣದ ತುಕ್ಕು ಹಿಡಿದಂತಹ ಒಂದು ಜಾರುಬಂಡಿಗಳು, ಇನ್ನೊಂದು ಕಡೆಯಲ್ಲಿ ಕೆಳಗಡೆ ಇರುವಂತಹ ಹೊಯ್ಗೆ ಏನು ಅದರಲ್ಲಿ ಬಹಳಷ್ಟು ಚರ್ಮ ರೋಗ ಬರುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷದ ಹಿಂದೆ ಈ ಹೊಯ್ಗೆ ಹಾಕಿದ್ದಾರೆ. ಯಾಕಂದ್ರೆ ಬಹಳಷ್ಟು ಜನ ಬಂದು ನಡೆದುಕೊಂಡು ಹೋಗುವವರು ಇರ್ತಾರೆ. ಆದ ಕಾರಣ ಇದರಲ್ಲಿ ಈ ಹೊಯ್ಗೆಯಲ್ಲಿ ಮಕ್ಕಳು ಆಡುವಾಗ ಮಕ್ಕಳ ಸ್ಕಿನ್ ಅಂತ ಅದು ಚರ್ಮ ತೆಳುವಾದ ಕಾರಣ ಅವರಿಗೆ ಇದರಲ್ಲಿ ಚರ್ಮ ರೋಗ ಬರುವುದಂತೂ ಖಂಡಿತ ಇದು ಸಂಶಯವಿಲ್ಲ. ಯಾಕಂತ ಹೇಳಿದ್ರೆ ನಗರಸಭೆಯ ಯಾರು ಇದು ಹೊಣೆ ಹೊತ್ತಿದ್ದಾರೆ ಅವರು ಬಂದು ಇದನ್ನು ಸಮೀಕ್ಷೆ ಮಾಡಬೇಕು, ನೋಡಬೇಕು, ಈ ಹೊಯ್ಗೆಯನ್ನು ಬದಲಾವಣೆ ಮಾಡಬೇಕು. ಸದ್ಯದಲ್ಲಿ ಜನರಿಗೆ ಗೊತ್ತಿರುವ ಹೃದಯ ಭಾಗದಲ್ಲಿ ಲಭ್ಯ ಇರುವ ಏಕೈಕ ಮಕ್ಕಳ ಪಾರ್ಕ್ ಇದಾಗಿದೆ. ಕೋಟಿ ಕೋಟಿ ವ್ಯಯಿಸುವ ನಗರಸಭೆ ಈ ಮಕ್ಕಳ ಪಾರ್ಕ್ ಅಭಿವೃದ್ಧಿಪಡಿಸಿದರೆ ಮಕ್ಕಳ ಪುಣ್ಯ ಬರಬಹುದು. ಮಕ್ಕಳ ದೈಹಿಕ ಮಾನಸಿಕ ವಿಕಾಸಕ್ಕೂ ಪೂರಕ ಆಗಬಹುದು. ಪಾರ್ಕ್ ಅಭಿವೃದ್ಧಿಪಡಿಸಿ ಅವ್ಯವಸ್ಥೆ ದೂರಗೊಳಿಸಿ ಎಂಬ ಆಗ್ರಹ ಎಲ್ಲೆಡೆ ಕೇಳಿಬರುತ್ತಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.